ಬೈಕಂಪಾಡಿ ಎಪಿಎಂಸಿ ಪ್ರಾಂಗಣಡ್ 4 ತಿಂಗಳು ಉಚಿತ ಸೌಲಭ್ಯದೊಟ್ಟಿಗೂ ಬ್ಯಾರ ನಡಪಾದು ಇತ್ತೆ ದುಂಬು ಇತ್ತಿನ ಸೆಂಟ್ರಲ್ ಮಾರ್ಕೆಟ್ಗೆ ಪೋದು ಬ್ಯಾರ ಮಲ್ತೊಂದುಪ್ಪುನ ತರಕಾರಿ ಫಲ ವಸ್ತುಲೆದ ವ್ಯಾಪಾರಸ್ಥರು ಕೂಡ್ಲೆ ಎಪಿಎಂಸಿ ಪ್ರಾಂಗಣಗ್ ಸ್ಥಳಾಂತರ ಆವಡು ಈಚಿಂದ ಅನಿವಾರ್ಯ ಆದ ಎಪಿಎಂಸಿ ಕಾಯ್ದೆದರಿಟ್ಟು ಕಾನೂನು ಕ್ರಮ ಕೈಗೊಂಡ ಪಂಡದ ಎಪಿಎಂಸಿ ಅಧ್ಯಕ್ಷರು ಶ್ರೀ ಕೆ ಕೃಷ್ಣರಾಜ್ ಹೆಗ್ಡೆ ಎಚ್ಚರಿಕೆ ಕೊಡ್ತಿರು. 1 ಕೋಟಿ ರೂಪಾಯಿ ಖರ್ಚಿಡು ಮೂಲ ಸೌಕರ್ಯ ಒದಗಾದ ಎಪಿಎಂಸಿ ಪ್ರಾಂಗಣ ಕೊಡ್ತಿತ್ತಡು. 4 ತಿಂಗಳ ಬಾಡಿಗೆ ಮಾರುಕಟ್ಟೆ ಶುಲ್ಕ ಸೇವಾ ಶುಲ್ಕ ಸೇರ್ಲಕ ಒವ್ವೆ ಶುಲ್ಕ ದೆತೊನಂದೆ ಉಚಿತ ಅವಕಾಶ ಕಲ್ಪಿಸಾದಿತ್ತಡು. ಮಾತಾ ಸೌಕರ್ಯಲೇನು ಉಚಿತವಾದ ಅನುಭವಿಸಾದ ಇತ್ತೆ ಎಪಿಎಂಸಿದ ಉಪ ಪ್ರಾಂಗಣ ಆದುಪ್ಪುನ ಕೇಂದ್ರ ಮಾರ್ಕೆಟ್ಗೆ ಸ್ಥಳಾಂತರ ಆದುಪ್ಪುನಿ ಸರಿಯತ್ತು ಪಂಡದ ಶ್ರೀ ಕೆ ಕೃಷ್ಣರಾಜ್ ಹೆಗ್ಡೆ ತೆರಿಪಾಯರು. ಶಾಸಕರಾದಂಥ ಉಮನಾಥ್ ಕೋಟ್ಯಾನವರು, ಈ ಜಿಲ್ಲೆಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು, ಉಸ್ತುವಾರಿ ಸಚಿವರಾದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಇವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಅವರು ಎಪಿಎಂಸಿ ಕಾನೂನನ್ವಯ ನಿಮ್ಮ ಜೊತೆ ಕರಾರು ಪತ್ರ ಮಾಡಿಕೊಡ್ಬೇಕು, ಬಾಡಿಗೆ ನಿರ್ಣಯ ಮಾಡಿಕೊಡ್ಬೇಕು, ಡಿಪಾಸಿಟ್ಗಳನ್ನು ಕಟ್ಟಬೇಕು, ಮತ್ತು ಅವರು ಬಳಕೆ ಮಾಡಿದ್ದಕ್ಕೆ ಬಳಕೆ ಯೂಸರ್ಸ್ ಫೀ ಅನ್ನು ಕೊಡಬೇಕು ಮತ್ತು ಸೇವಾ ಶುಲ್ಕಗಳನ್ನು ಕೊಡಬೇಕು ಅಂತ ನಿಯಮ ಇದ್ರು ಕೂಡ ಮುಂದಿನ 3 ತಿಂಗಳ ತನಕ ಇವರಿಗೆ ಧರ್ಮಾರ್ಥ ನೀವು ಕೊಡಬೇಕು, ಆ ಖರ್ಚು ವೆಚ್ಚಗಳನ್ನು ಎಪಿಎಂಸಿ ಭರಿಸಬೇಕು ಅಂತ ಹೇಳುವಂತ ಮಾತನ್ನು ಹೇಳಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ಜಿಲ್ಲೆಯ ಆಡಳಿತದ ಹಿತದೃಷ್ಟಿಯಿಂದ ನಾವು ಎಪಿಎಂಸಿ ಅನಿವಾರ್ಯವಾಗಿ ಈ ರೀತಿಯ ಒಂದು ಸೂಚನೆಯನ್ನು ಒಪ್ಪಿಕೊಳ್ಬೇಕಾಯಿತು. ಧರ್ಮಾರ್ಥವಾಗಿ 3 ತಿಂಗಳಲ್ಲ 4 ತಿಂಗಳ ತನಕ ಉಚಿತವಾಗಿ ಅವರಿಗೆಲ್ಲ ಸವಲತ್ತುಗಳನ್ನು ಕೊಟ್ಟಾಯಿತು. ಮೊನ್ನೆ ಅವರನ್ನ ಸಭೆಯನ್ನು ಕರೆದು ಡಾಕ್ಟರ್ ಭರತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಂದು ಸಭೆ ಕರೆದು ಅವರಿಗೆ ಮುಂದೆ ಹೇಳಿದೆವು, ಎಪಿಎಂಸಿಯ ಯಾರ್ಡ್ನ ಒಳಗಡೆ ನಮ್ಮ ನಿಯಮದ ಪ್ರಕಾರ ನೀವು ಲೈಸೆನ್ಸ್ ಇಲ್ಲದೆ ವ್ಯಾಪಾರ ಮಾಡುವಂಥದ್ದು ಕಾನೂನು ಬಾಹಿರ ಇದೆ. ಮುಂದೆ ತಕ್ಷಣ ನೀವು ಎಪಿಎಂಸಿಯಿಂದ ಲೈಸೆನ್ಸ್ ಅನ್ನು ಪಡ್ಕೊಳ್ಬೇಕು. ಅದರ ಜೊತೆ ಇಷ್ಟರ ತನಕ ನೀವು ವ್ಯಾಪಾರವನ್ನು ಎಷ್ಟು ಮಾಡಿದ್ದೀರಿ, ಕಳೆದ 4 ತಿಂಗಳಿಂದ ನಮ್ಮ ಚೆಕ್ ಪೋಸ್ಟ್ ಅಲ್ಲಿ ಎಪಿಎಂಸಿಗೆ ಎಂಟರ್ ಆಗುವಾಗ ನಮ್ಮಲ್ಲಿರ್ತಕ್ಕಂಥ ಚೆಕ್ ಪೋಸ್ಟ್ ನಲ್ಲಿ ನಿಮ್ಗೆ ಎಷ್ಟು ಮಾಲುಗಳು ದಿನವಾಗಿ ಬಂದಿದೆ, ಯಾವ್ಯಾವ ಮಾಲುಗಳು ಬಂದಿದೆ, ಎಷ್ಟು ಪ್ರಮಾಣದಲ್ಲಿ ಬಂದಿದೆ ಅಂತ ಹೇಳುವಂಥ ಒಂದು ವರದಿ ಕೊಡಬೇಕು. ಅದಕ್ಕೆ ಬೇಕಾದ್ರೆ ಬಿಲ್ಲು ಕೊಡಬಹುದು ನೀವು, ಅಥವಾ ಅದಕ್ಕೆ ಬೇಕಾದ್ರೆ ಬೇರೆ ದಾಖಲೆಗಳಿದ್ರೆ ಕೊಡಬಹುದು. ಇದನ್ನೆಲ್ಲ ಕೊಟ್ಟು ನಿಮ್ಮ ವ್ಯಾಪಾರದ ಪ್ರಮಾಣ ಎಷ್ಟು ಅಂತ ಹೇಳುವಂಥದ್ದು ನೀವು ಘೋಷಣೆ ಮಾಡಿಕೊಡ್ಬೇಕಾಗುತ್ತೆ. ಇದನ್ನೆಲ್ಲ ಮಾಡಿಕೊಟ್ಟಾಗ ನಾವು ಪತ್ರಿಕಾ ಪ್ರಕಟಣೆಯನ್ನ ನೀಡಿ ನಮ್ಮಲ್ಲಿ ಲಭ್ಯ ಇರತಕ್ಕಂಥ ಗೋದಾಮುಗಳು ಎಷ್ಟಿದ್ದಾವೆ, ಅಂಗಡಿಗಳು ಎಷ್ಟಿದ್ದಾವೆ, ಆಮೇಲೆ ನಿವೇಶನಗಳು ಎಷ್ಟಿದ್ದಾವೆ ಅಂತ ಹೇಳುವಂಥದ್ದು ನಾವು ಬಹಿರಂಗವಾಗಿ ಪೇಪರ್ನಲ್ಲಿ ಹಾಕಬೇಕಾಗ್ತದೆ, ಪತ್ರಿಕಾ ಮಾಧ್ಯಮ ಪ್ರಕಟಣೆ ಕೊಡಬೇಕಾಗ್ತದೆ. ಅದಕ್ಕೆ ನೀವು ಪೂರಕ ದಾಖಲೆಗಳನ್ನು ಇಟ್ಟು ಏನೊಂದು ಎಪಿಎಂಸಿ ಯಾರ್ಡ್ ಒಳಗಡೆ ಸೈಟ್ ಪಡ್ಕೊಳ್ಬೇಕಾಗಿದ್ರೆ, ಗೋದಾಮ್ ಪಡ್ಕೊಳ್ಬೇಕಾಗಿದ್ರೆ, ಅಂಗಡಿ ಪಡ್ಕೊಳ್ಬೇಕಾಗಿದ್ರೆ ಏನು ನಿಯಮ ಇದೆ ಆ ನಿಯಮಾನುಸಾರ ನೀವು ಅರ್ಜಿಯ ಜೊತೆ ಲೈಸೆನ್ಸು ಮತ್ತು ನೀವು ಮಾಡಿದ ವ್ಯಾಪಾರದ ಪ್ರಮಾಣ ಸ್ವಯಂ ಘೋಷಣೆಯನ್ನು ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು. ನಂತರ ನಮ್ಮ ಎಪಿಎಂಸಿ ಯಾರ್ಯಾರಿಗೆ ಯಾವ್ಯಾವ ಗೋಡನ್ಗಳನ್ನು ಹಂಚಿಕೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾವು ನಿರ್ಣಯಕ್ಕೆ ಬರ್ತೇವೆ ಅಂತ ಹೇಳುವಂಥ ಮಾತನ್ನು ಅವರಿಗೆ ಒಂದು 6-7 ಮೀಟಿಂಗ್ ಮಾಡಿ ಅವರಿಗೆ ಹೇಳಿದ್ದೆವು. ನೀವು ಮತ್ತೆ ತಕರಾರು ಮಾಡಬಾರ್ದು ಅಂತ ಹೇಳುವಂಥ ಮನವರಿಕೆಯನ್ನು ಮಾಡಿದೆ. ಆದರೂ ಕೂಡ ಇನ್ನೂ ಸಹ ತುಂಬಾ ಜನ ನಾವು ಲೈಸೆನ್ಸ್ ತಗೊಳ್ಳದೇ ವ್ಯಾಪಾರ ಮಾಡ್ತೇವೆ ಅಂತ ಹೇಳುವಂಥ ಮನಸ್ಸಿನಲ್ಲಿ ಇದ್ರು. ಈ ಮಧ್ಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಮಹಾನಗರ ಪಾಲಿಕೆಗೆ ಮತ್ತು ಸೆಂಟ್ರಲ್ ಮಾರ್ಕೆಟ್ನವರಿಗೆ ಯಾವುದೋ ಒಂದು ವ್ಯಾಜ್ಯ ಈ ಸಂಬಂಧವಾಗಿ ನಮ್ಮ ಕರ್ನಾಟಕ ರಾಜ್ಯ ಹೈಕೋರ್ಟ್ನಲ್ಲಿ ನಡೀತಿದೆ. ಅಲ್ಲಿ ಏನೋ ಸ್ವಲ್ಪ ಕಾನೂನಾತ್ಮಕವಾದ ಅಡಚಣೆಗಳಾದಾಗ, ಯಾವುದೋ ಒಂದು ನಿರ್ಣಯಕ್ಕೆ ಮಾನ್ಯ ನ್ಯಾಯಾಲಯ ಬಂದಾಗ ಅವರು 7/4/2020 ಮಹಾನಗರ ಪಾಲಿಕೆಯವರು ಕೊಟ್ಟಂತ ಏನು ನೋಟಿಸ್ ಇದೆ ಆ ನೋಟಿಸನ್ನು ನಾವು ಹಿಂಪಡೆದಿದ್ದೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ರಂತೆ. ನಿಖರವಾಗಿ ನನಗೆ ಅದ್ರ ಬಗ್ಗೆ ದಾಖಲೆ ಇಲ್ಲ, ನಾನು ಮಾಧ್ಯಮದ ಮೂಲಕ ಓದಿದ್ದು. ಹಿಂಪಡೆಯುತ್ತೇವೆ ಅಂತ ಹೇಳಿದ ತಕ್ಷಣ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇವರಷ್ಟಕ್ಕೆ ಒಂದು ಕಲ್ಪನೆ ಮಾಡಿಕೊಂಡು ನಮ್ಮ ವ್ಯಾಪಾರಸ್ಥರು 7/4/2020 ಮಹಾನಗರ ಪಾಲಿಕೆ ಕೊಟ್ಟಂತ ನೋಟಿಸ್ ಅನ್ನು ಅವರು ಸ್ವಯಂ ಇಚ್ಛೆಯಿಂದ ಹಿಂಪಡೆದ್ರಿಂದಾಗಿ ನಾವು 6/4/2020 ಪೂರ್ವ ಸ್ಥಿತಿಗೆ ನಾವು ಬರ್ತೇವೆ. ಹಾಗಾಗಿ ನಮ್ಮಷ್ಟಕ್ಕೆ ನಾವು ಸೆಂಟ್ರಲ್ ಮಾರ್ಕೆಟ್ಗೆ ಸ್ಥಳಾಂತರ ಆಗ್ತೇವೆ ಅಂತೇಳಿ ಎಲ್ಲ ಇಲ್ಲಿಯ ಬ್ಯಾಗ್ ಬೆಟ್ಟಿಂಗ್ ಇಟ್ಕೊಂಡು ಅವರ ಮೇಜು ಕುರ್ಚು ತಕ್ಕಡಿ ಇಟ್ಕೊಂಡು ಸಂಜೆ ಅರ್ಧರಾತ್ರಿಗೆ ಆಗುವಾಗಿ ಸೆಂಟ್ರಲ್ ಮಾರ್ಕೆಟ್ ಅನ್ನು ಪ್ರವೇಶ ಮಾಡಿದ್ವಿ. ಅದೇ ದಿವಸ ನಾನು ಎಪಿಎಂಸಿ ಅಧ್ಯಕ್ಷರ ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರ ಬರೆದು, ಸರ್ ಈ ತರ ಆಗುವಂಥದ್ದು ಸರಿಯಲ್ಲ, ಕೋವಿಡ್ನ ಪರಿಸ್ಥಿತಿ ಇನ್ನೂ ಕೂಡ ದೂರ ಆಗಲಿಲ್ಲ, ಹಾಗಾಗಿ ಬೈಕಂಪಾಡಿಯಲ್ಲಿ ನಮ್ಮ ಕಡೆಯಿಂದ ನೀವೆಲ್ಲ ನಿಮ್ಮ ಜಿಲ್ಲಾಡಳಿತದ ಮತ್ತು ಜನಪ್ರತಿನಿಧಿಗಳ ಸೂಚನೆ ಮೇರೆಗೆ ಒಂದು 1.5 ಕೋಟಿ ರೂಪಾಯಿ ಖರ್ಚು ಮಾಡಿಸಿದ್ದೀರಿ. ಈ ಸಂದರ್ಭದಲ್ಲಿ ಅವ್ರು ಕೇಳದೆ ನಮ್ಮಲ್ಲೆಲ್ಲ ಧರ್ಮಾರ್ಥವಾಗಿ ಉಚಿತವಾಗಿ ಎಲ್ಲ ರೀತಿಯ ಸವಲತ್ತುಗಳನ್ನು ಬಳಸಿಕೊಂಡು
ಏನೋ ಒಂದು ಕಾನೂನನ್ನ ನೆರವೇರಿಸಿಕೊಂಡು ಹೋಗಿರುವಂಥದ್ದು ಸರಿಯಲ್ಲ. ತಕ್ಷಣ ನಿಮಗೆ ಅಲ್ಲಿ ಬರಲಿಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಮಾಡೋದು ಸಾರ್ವಜನಿಕರ ಸ್ವಾಸ್ಥ್ಯದ ದೃಷ್ಟಿಯಲ್ಲಿ ಮತ್ತು ಲಾರಿ ಡ್ರೈವರ್ಗಳು ಮತ್ತು ಕಂಡಕ್ಟರ್ಗಳ ಸ್ವಾಸ್ಥ್ಯದ ದೃಷ್ಟಿಯಲ್ಲಿ, ವಿಶೇಷವಾಗಿ ರೈತರ ಸ್ವಾಸ್ಥ್ಯದ ದೃಷ್ಟಿಯಲ್ಲಿ ಇದು ಸರಿಯಲ್ಲ. ಹಾಗಾಗಿ ಅವರು ಈ ಹಿಂದಿನಂತೆ ಬೈಕಂಪಾಡಿಯಲ್ಲಿ ಮುಂದುವರಿಯುವಂತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವಂಥ ವಿನಂತಿಯನ್ನು ಕೂಡ ನಾವು ಮಾಡಿದ್ದೇವೆ. ನಾವು ಏನು ಹೇಳೋದು ಅಂತ ಹೇಳಿದ್ರೆ, ನಮ್ಮಲ್ಲಿ ಅಸ್ತಿತ್ವದಲ್ಲಿರುವಂಥ ಕಾನೂನಿನ ಪ್ರಕಾರ ಮಂಗಳೂರು ಬೈಕಂಪಾಡಿಯ ಮುಖ್ಯ ಪ್ರಾಂಗಣ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಯವ್ಯಾಪ್ತಿಯಲ್ಲಿರ್ತಕ್ಕಂಥ ಉಪ ಪ್ರಾಂಗಣ ಒಂದು ಅಧಿಸೂಚಿತ ವಲಯ ಅಂತೇಳಿ ನಮ್ಮಲ್ಲಿ ಘೋಷಣೆ ಮಾಡಿದ್ದಾರೆ. ಇಲ್ಲದೆ ವ್ಯಾಪಾರ ಮಾಡಿದ್ರೆ ಏನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವಂಥದ್ದು ಕೂಡ ಕಾನೂನಲ್ಲಿದೆ. ಹಾಗಾಗಿ ನಾವು ಇವತ್ತು ಅವರ ಹತ್ರ ಪತ್ರಿಕಾ ಮಾಧ್ಯಮದವರ ಮೂಲಕ ವಿನಂತಿ ಮಾಡೋದಿಷ್ಟೇ, ಅವರು ಯಾವುದೇ ರೀತಿಯ ಮುಂದಿನ ಕಾನೂನಿನ ಘರ್ಷಣೆಗೆ ಅವಕಾಶ ಕೊಡದೆ, ಇಲ್ಲಿ ಬೇಕಾದಷ್ಟಿರುವಂಥ ಜಾಗ ಇದೆ, ಲಾರಿಗಳು ನಿಲ್ಲಿಕ್ಕೆ ಬೇಕಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಅವರಿಗೆಲ್ಲ ಮೂಲಭೂತ ಸೌಕರ್ಯಗಳಿದ್ದಾವೆ, ಗೋದಾಮುಗಳನ್ನು ನಾವು ಕೊಟ್ಟಿದ್ದೇವೆ, ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ, ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ, ವಿದ್ಯುತ್ ದೀಪದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಇದೆಲ್ಲ ನೀವು ಇಷ್ಟು ತನಕ ಉಪಯೋಗ ಮಾಡಿಕೊಂಡು ಜಿಲ್ಲೆಯ ಜನರ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ ಏನು ಕಳೆದ 4-5 ದಿವಸಗಳಿಂದ ಹಿಂದೆ ಹೋಗಿದ್ದೀರಿ, ತಕ್ಷಣ ನಮ್ಮ APMC ಬೈಕಂಪಾಡಿಯಲ್ಲಿ ಬಂದು ನಮ್ಮ ಹಿಂದಿನ ವ್ಯಾಪಾರವನ್ನು ಮುಂದುವರಿಸಬೇಕು ಅಂತ ಹೇಳುವಂಥ ಮನವಿಯನ್ನು ನಾವು ಅವರ ಹತ್ರ ಮಾಡ್ತಿದ್ದೇವೆ. ಈ ಸೌಹಾರ್ದದ ಈ ಮನವಿಯನ್ನು ಅವರು ಪರಿಗಣಿಸದೆ ಹೋದರೆ ನಮ್ಮಲ್ಲಿರತಕ್ಕಂಥ ಕಾನೂನು ಏನು ಹೇಳ್ತದೆ ಆ ಕಾನೂನಿನ ಪ್ರಕಾರ ಅವರಿಗೆ ಮುಂದೆ ವ್ಯಾಪಾರ ಮಾಡಲಿಕ್ಕೆ ಅಡಚಣೆಯನ್ನ ಕಾನೂನು ಪ್ರಕಾರ ಮಾಡಬೇಕಾದಿತ್ತು. ಇದು ನಮ್ಮ ಸಮಿತಿ ಎಲ್ಲ ಸದಸ್ಯರು ಸೇರಿ ಚರ್ಚೆ ಮಾಡಿ ಕಾನೂನಿನ ವ್ಯವಸ್ಥೆಯ ಅಡಿಯಲ್ಲಿ ಅವರನ್ನು ತರಬೇಕಾದ ಪ್ರಯತ್ನವನ್ನು ನಾವು ಮುಂದೆ ಮಾಡ್ತೇವೆ. ಹಾಗಾಗಿ ಇಲ್ಲಿ ಅವಕಾಶ ಮಾಡಿಕೊಡಬಾರದು ಈ ಹೇಳುವಂಥ ವಿನಂತಿಯನ್ನು ನಾನು ಇವತ್ತು ನಮ್ಮ ಮುಂದೆ. ರಾಘವ್ ಶೆಟ್ಟಿ, ಪ್ರವೀಣ್ ಕುಮಾರ್ ಬಜ್ಪೆ, ಅಶೋಕ್ ಶೆಟ್ಟಿ ಮೂಡಬಿದ್ರೆ ಸುದ್ದಿಗೋಷ್ಠಿಯೊಳಗೆ ಇದ್ದಾರೆ.